ನೂತನವಾಗಿ ಲೋಕಾರ್ಪಣೆಯಾದ ಬಿರ್ವೇರ್ಕುಡ್ಲ ಪೈವಳಿಕೆ ಘಟಕದ ಕಾಸರಗೋಡು ಜಿಲ್ಲೆಯದರ ಪದಗ್ರಹಣ ಹಾಗೂ ಉದ್ಘಾಟನಾ ಸಮಾರಂಭವು ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಬಾಯಕಟ್ಟೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಇದರ ಸಲುವಾಗಿ ಶ್ರೀ ಮಹಾಗಣಪತಿ ದೇವರಿಗೆ ಗಣಹೋಮ ಹಾಗೂ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಫ್ರೆಂಡ್ಸ್ ಬಳ್ಳಾಲ್ಪಾಕ್ ಬಿರ್ವೇರ್ಕುಡ್ಲ ಇದರ ಸ್ಥಾಪಕಾಧ್ಯಕ್ಷರಾದ ಉದಯ್ ಪೂಜಾರಿ ಬಳ್ಳಾಲ್ಪಾಕ್ ಹಾಗೂ ಮುಖ್ಯ ಅತಿಥಿಗಳನ್ನೊಳಗೊಂಡು ಮೆರವಣಿಗೆಯು ಜೋಡುಕಲ್ಲು ಜಂಕ್ಷನ್ನಿಂದ ಮಂಗಳೂರಿನ ಖ್ಯಾತ ಹುಲಿವೇಷ, ನಾಸಿಕ್ ಬ್ಯಾಂಡ್, ಚೆಂಡೆ, ಕೊಂಬು, ವಾದ್ಯ ಹಾಗೂ ಬೈಕ್ ರ್ಯಾಲಿಯೊಂದಿಗೆ ಅದ್ದೂರಿಯಾಗಿ ಬಾಯಕಟ್ಟೆಯ ಜಂಕ್ಷನ್ ತನಕ ಸಾಗಿ ನಂತರ ಅಯ್ಯಪ್ಪ ಭಜನಾ ಮಂದಿರವನ್ನು ತಲುಪಿತು. ಈ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸಭಾ ಕಾರ್ಯಕ್ರಮದಲ್ಲಿ ಫ್ರೆಂಡ್ಸ್ ಬಳ್ಳಾಲ್ಪಾಕ್ ಬಿರ್ವೇರ್ಕುಡ್ಲ ಸಂಘಟನೆಯ ಸ್ಥಾಪಕಾಧ್ಯಕ್ಷರಾದ ಉದಯ್ ಪೂಜಾರಿಯವರು ಬಿರ್ವೇರ್ಕುಡ್ಲ ಪೈವಳಿಕೆ ಘಟಕದ ಉದ್ಘಾಟನೆಯನ್ನ ನೆರವೇರಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಬಿರ್ವೇರ್ಕುಡ್ಲ ದೇವರ ನಾಡಿಗೆ ಬಂದಿರುವಾಗ ಸಂತೋಷದ ವಿಷಯ. ಜನಸೇವೆಯನ್ನ ಮಾಡಿ ಅದುವೇ ಜನಾರ್ದನ ಸೇವೆ. ಎಲ್ಲರೂ ಸೇರಿ ಒಟ್ಟುಗೂಡಿ ಕೆಲಸವನ್ನ ಮಾಡಬೇಕು ಎಂದು ಹೇಳಿದ್ರು. ಸಮಾಜಮುಖಿ ಕೆಲಸ ಮಾಡ್ತಿರ್ಬಂಡ ಮಸ್ತ್ ಸಂತೋಷ ಆಗುತ್ತೆ. ಘಟಕ ಮಾಡ್ತಿರ್ಬಂಡ ಮಸ್ತ್ ಖುಷಿ ಆಗುತ್ತೆ. ದಯಬಂಡ ಬಿರ್ವೇರ್ಕುಡ್ಲ ಬಂಡ ನಮ್ಮ ಒವೇ ರಾಜಕೀಯ ಪಕ್ಷಕ್ಕೆ ಸೇರಿದಂತೆ ಸಂಘಟನೆ ಐದು ಸೀಮಿತ ಆಗ್ತೈತಿ. ಸಮಾಜಮುಖಿ ಕೆಲಸ ಮಾಡ್ಕೊಂಡು ಪೈವಳಿಕೆ ಘಟಕದ ಲೆಕ್ಕ ಪರಿಶೋಧಕರಾದ ಶ್ರೀಧರ್ ಅಮೀರಿ ಸ್ವಾಗತಿಸಿ, ಕಾಸರಗೋಡು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಉದಯ್ ಕುಮಾರ್ ಅಮೀರಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಘಟಕದ ಧ್ಯೇಯ ಉದ್ದೇಶಗಳನ್ನು ವಿವರಿಸಿದ್ರು. ನಮ್ಮ ಈ ಬಿರ್ವೇರ್ಕುಡ್ಲ ಪೈವಳಿಕೆ ಘಟಕಕ್ಕೆ ಹಾರ್ದಿಕ ಅಭಿನಂದನೆ ಕೊಟ್ಟು ನನ್ನತ್ ಎಡ್ಡೆ ಸಮಾಜಮುಖಿ ಕೆಲಸ ಮಾಡ್ತಾರೆ. ಈ ಒಂಜಿ ಎಡ್ಡೆ ಟೀಮ್ ದಯಪಡಾಗ ಘಟಕದ ಅಧ್ಯಕ್ಷರಾದ ಗಣೇಶ್ ಪೂಜಾರಿ ಸ್ಥಾನದ ಮನೆಯವರು ಅಧ್ಯಕ್ಷ ಭಾಷಣವನ್ನ ಮಾಡಿದ್ರು. ನಿಯಂತ್ರಣ ಮಾಡ್ಕೊಡು ಇವರು ಬೋಡಾಪುಣ ಉಪದೇಶ ಸರಿ ಪೊರ್ಲುಡು ಬೆನಿಯರ ಜವಣಿರುವರೆ ಅಂಡ್ ಆಕೆ ಮಾರ್ಗದರ್ಶನ ಮಾಡ್ಕೊಡಂತೆ ಮಾರ್ಗದರ್ಶನ ಕಡಿಮೆ ಉಂಡು ಖುಷಿ ಪ್ರಕಾರ ಬೋಂದು. ಸಭಾ ಕಾರ್ಯಕ್ರಮದ ನಂತರ ಬಿರ್ವೇರ್ಕುಡ್ಲ ಪೈವಳಿಕೆ ಘಟಕದ ಪದಗ್ರಹಣವು ನಡೆಯಿತು. ಈ ಸಂದರ್ಭದಲ್ಲಿ ಪೈವಳಿಕೆಯ 8 ತರವಾಡಿನ ಹಿರಿಯರನ್ನ ಗೌರವಿಸಲಾಯಿತು. 2 ಸ್ಥಳೀಯ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ 3 ಅಶಕ್ತರಿಗೆ ಸಹಾಯ ನಿಧಿಯನ್ನ ಸಮರ್ಪಿಸಲಾಯಿತು. ಉದಯ್ ಪೂಜಾರಿ ಬಳ್ಳಾಲ್ಪಾಕ್, ವಾಸು ಬಾಯಾರ್ ಹಾಗೂ ರಿತೇಶ್ ಅಂಚನ್ ಕುಲಶೇಖರ್ ಅವರನ್ನ ನೆನಪಿನ ಕಾಣಿಕೆಯನ್ನ ನೀಡಿ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಗೆಜ್ಜಗಿರಿ ಪುತ್ತೂರಿನ ಗೌರವಾಧ್ಯಕ್ಷರಾದ ಜಯಂತ್ ನಡುಬೈಲು, ಕೇರಳದ ನಿವೃತ್ತ ಸಬ್ ಇನ್ಸ್ಪೆಕ್ಟರಾದ ಶೀನಪ್ಪ ಪೂಜಾರಿ ಆಲಾರು, ಬಿರ್ವೇರ್ಕುಡ್ಲದ ಸಂಘಟನಾ ಕಾರ್ಯದರ್ಶಿ ಹಾಗೂ ವಕೀಲರಾದ ಚಂದ್ರಶೇಖರ ಅಮೀನ್, ಫ್ರೆಂಡ್ಸ್ ಬಳ್ಳಾಲ್ಪಾಕ್ ಬಿರ್ವೇರ್ಕುಡ್ಲ ಇದರ ಅಧ್ಯಕ್ಷರಾದ ವಿದ್ಯಾ ರಾಕೇಶ್, ಬಿರ್ವೇರ್ಕುಡ್ಲ ಮಹಿಳಾ ವೇದಿಕೆ ಅಶೋಕನಗರ ಇದರ ಅಧ್ಯಕ್ಷೆಯಾದ ಸುಮಂಗಲಾ ಅವರು ಭಾಗವಹಿಸಿದ್ರು. ರಿತೇಶ್ ಅಂಚನ್, ಕುಲಶೇಖರ ಮತ್ತು ಜಯಂತಿಗೆ ಪೈವಳಿಕೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಘಟಕದ ಪ್ರಧಾನ ಕಾರ್ಯದರ್ಶಿ ಬಿತೇಶ್ ಕುಮಾರ್ ಕನಿಹಿತ್ತಿಲು ಧನ್ಯವಾದ ಸಮರ್ಪಣೆ ಮಾಡಿದ್ರು. ತದನಂತರ ಮಂಗಳೂರಿನ ಹುಲಿವೇಷ ತಂಡದಿಂದ ಭರ್ಜರಿ ಪಿಲಿನಲಿಕೆ ಕಾರ್ಯಕ್ರಮವು ನಡೆಯಿತು. 500ಕ್ಕಿಂತಲೂ ಹೆಚ್ಚಿನ ಸಮಾಜ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ನವೀನ್, ವಿ4 ನ್ಯೂಸ್, ಕಾಸರಗೋಡು.